ಕಳೆದ ಕೆಲವು ದಿನಗಳ ಹಿಂದಷ್ಟೇ ಕಲ್ಲಡ್ಕ ವಿಟ್ಲ ಸಮೀಪದ ಕೆಲಿಂಜ ಪ್ರದೇಶದಲ್ಲಿ ಹಾವು ಸತ್ತಿದೆ ಎಂದು ನಂಬಿಸಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿದ ಘಟನೆ ಚರ್ಚೆಗೆ ಗ್ರಾಸವಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ ಸರ್ಕಲ್ ಸಮೀಪ ಮತ್ತೊಂದು ಇಂತಹ ಘಟನೆ ಬೆಳಕಿಗೆ ಬಂದಿದೆ. ಬಿಸಿ ರೋಡ್ ಸರ್ಕಲ್ ಸಮೀಪ ರಸ್ತೆ ಬದಿಯಲ್ಲಿ ಹಾವು ಮೃತಪಟ್ಟಿದೆ ಎಂದು ಹೇಳಿ ಕೆಲವರು ಸಾರ್ವಜನಿಕರಿಂದ ಹಣ ಸಂಗ್ರಹಿಸಲು ಮುಂದಾಗಿದ್ದ ಘಟನೆ ಸೋಮವಾರ ನಡೆದಿದೆ. ಈ ಘಟನೆ ಸ್ಥಳೀಯ ಸಾರ್ವಜನಿಕ ವಲಯದಲ್ಲಿ ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಮಾಹಿತಿಯ ಪ್ರಕಾರ ಬಿಸಿ ರೋಡು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದ ರಸ್ತೆಯಲ್ಲಿ ಮೂಡುಶೆಡ್ಡೆ ನಿವಾಸಿಗಳು ಎಂದು ಹೇಳಿಕೊಂಡಿದ್ದ ಕೆಲವರು ಜೆಸಿಬಿ ಕಾಮಗಾರಿ ವೇಳೆ ಹಾವು ಸಾವನ್ನಪ್ಪಿದೆ ಎಂದು ತಿಳಿಸಿ ಬಿಳಿ ಬಟ್ಟೆಯಲ್ಲಿ ಹಾವನ್ನ ಇರಿಸಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಲು ಮುಂದಾಗಿದ್ದರು. ಅಲ್ಲದೆ ಹಾವಿನ ಅಂತ್ಯಕ್ರಿಯೆಯನ್ನ ಕುಡುಪು ದೇವಸ್ಥಾನದಲ್ಲಿ ನೆರವೇರಿಸುವುದಾಗಿ ಹೇಳಿರುವುದು ಕೂಡ ತಿಳಿದು ಬಂದಿದೆ. ಆದರೆ ಈ ಎಲ್ಲ ಹೇಳಿಕೆಗಳಿಗೆ ಯಾವುದೇ ಅಧಿಕೃತ ದೃಢೀಕರಣ ಲಭ್ಯವಾಗಿಲ್ಲ. ಈ ನಡುವೆ ಸಂಚಾರ ನಿಯಂತ್ರಣದಲ್ಲಿದ್ದ ಟ್ರಾಫಿಕ್ ಸಿಬ್ಬಂದಿ ರಸ್ತೆ ಸುರಕ್ಷತೆಯ ದೃಷ್ಟಿಯಿಂದ ಹಾವನ್ನ ರಸ್ತೆ ಬದಿಯಿಂದ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ಈ ವೇಳೆ ಸ್ಥಳದಲ್ಲಿದ್ದವರೊಂದಿಗೆ ಕೆಲಕಾಲ ಮಾತಿನ ಚಕಮಕಿ ನಡೆದಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಘಟನೆಯ ಮಾಹಿತಿ ಪಡೆದ ಬಂಟ್ವಾಳ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಬದಿಯಲ್ಲಿ ಸೇರಿದ್ದ ಗುಂಪನ್ನು ಅಲ್ಲಿಂದ ತೆರಳುವಂತೆ ಸೂಚಿಸಿ ತೆರವುಗೊಳಿಸಿದ್ದಾರೆ. ಈ ಘಟನೆಯಲ್ಲಿ ನಿಜವಾಗಿಯೂ ಹಾವು ಅಪಘಾತದಲ್ಲಿ ಸಾವನ್ನಪ್ಪಿತ್ತೆ ಅಥವಾ ಅದರ ಹೆಸರಿನಲ್ಲಿ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಲು ಪ್ರಯತ್ನ ನಡೆದಿತ್ತೆ ಎಂಬುದು ಈವರೆಗೆ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳ ಪರಿಶೀಲನೆಯ ಬಳಿಕವೇ ಘಟನೆಯ ನಿಖರ ಮಾಹಿತಿ ತಿಳಿದು ಬರಬೇಕಿದೆ. ಇಂತಹ ಅನುಮಾನಾಸ್ಪದ ಘಟನೆಗಳು ಕಂಡುಬಂದಲ್ಲಿ ಸಾರ್ವಜನಿಕರು ತಕ್ಷಣ ಪೊಲೀಸ್ ಅಥವಾ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವುದು ಸೂಕ್ತ ಎಂದು ಸ್ಥಳೀಯರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಎಷ್ಟು ಕಲೆಕ್ಷನ್ ಆಯಿತು? ಎಷ್ಟು ಕಲೆಕ್ಷನ್ ಆಯಿತು? ಎಲ್ಲಿಂದ ಬಂದು ನೀವೆಲ್ಲಿ ಬಂದದ್ದು? ಎಲ್ಲಿಂದ ಬಂದದ್ದು? ಒಲ್ಬಡ ಹೋಗ್ತೀನಿ ಈಗಲೇ ಒಲ್ಬಡ ಹೋಗ್ತೀನಿ ಒಲ್ಬಡ ಹೋಗ್ತೀನಿ ಮೂರು ಸೆಟ್ ಇದೆ ಅದು ಗಾಡಿ ಸ್ವಲ್ಪ ಏರ್ನ ಜಾಗೆ ನಿಗಲು ಬೇರೆದಾಗಲ್ಲ ಆಕಳಿಗೆ ಏನು ಪೂಜಾರಿ ಆಕಳು ಅಲ್ಲ 5 ಪೈಸದಲ್ಲ ಕೊಡ್ತೀರಿ ಅದು ನೀರು ಮಲ್ಕೊಂಡು ನೀರು ಮಲ್ಪಲೆ ಅದಕ್ಕೆ ಆ ನೀರು ಮಲ್ಕೊಂಡು ಮಲ್ಪಲೆ ಕೊಡ್ಬೋದು ಬಾಡಿ ಹೆಂಗ್ಲಿಗೆಲ್ಲ ಒಂದು ಹೆಂಗಲ್ಲ ಕೊಡ್ಬೋದು ಕೊಣಪರ ಹೀರೆ ಕೊಣಪರ ಹೀರೆ ಒಂದು ಬಟ್ಟೆ